ಪುತ್ತೂರಿನ ಸೀಮಾಧಿಪತಿಗೆ ಲಕ್ಷದೀಪ ಬೆಳಗಿದೆ. ಕಾರ್ತಿಕ ಮಾಸದಲ್ಲಿ ನಡೆಯುವ ಲಕ್ಷದೀಪೋತ್ಸವದ ಸಂಭ್ರಮ ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲೂ ಮನೆ ಮಾಡಿತ್ತು. ದೇವಾಲಯದ ತಂತ್ರಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನ ಅರ್ಚಕರಾದ ವಿಎಸ್ ಭಟ್ ಅವರ ವೈದಿಕತ್ವದಲ್ಲಿ ಡಿಸೆಂಬರ್ 14ರಿಂದ ವಿಶೇಷ ಪೂಜೆಗಳು ಆರಂಭಗೊಂಡು ನಿನ್ನೆ ಸಂಜೆ ಲಕ್ಷದೀಪೋತ್ಸವ ನಡೆಯಿತು. ದೇವಾಲಯದ ಒಳಗೆ ಮತ್ತು ಹೊರಾಂಗಣದಲ್ಲಿ ಶ್ರೀದೇವರ ಬಲಿ ಉತ್ಸವ ನಡೆದು ದಂಡನಾಯಕ ಕಟ್ಟಿಯಲ್ಲಿ ದೇವರಿಗೆ ಪೂಜೆ ನಡೆಯಿತು. ಬಳಿಕ ಸಣ್ಣ ರಥೋತ್ಸವ ಹಾಗೂ ತೆಪ್ಪೋತ್ಸವ ನಡೆಯಿತು. ದೇವಾಲಯದ ಒಳಗೆ ಹೊರಗೆ ರಥಬೀದಿಯಲ್ಲಿ ನೂರಾರು ಭಕ್ತರು ದೀಪವನ್ನು ಬೆಳಗಿಸಿದ್ರು. ಸಂಪೂರ್ಣ ದೇವಾಲಯ ಹಾಗೂ ರಥಬೀದಿ ಹಣತೆ ಹಾಗೂ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು.